ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ನೇಮಕಗೊಂಡಿರುವ ಯುಟಿ ಖಾದರ್ ಅವರು ಸೋಮವಾರದಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದರು. ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಮೊದಲ ಸಭೆಯಲ್ಲೇ ವೈದ್ಯಾಧಿಕಾರಿಗಳನ್ನ ಸಚಿವರು ತರಾಟೆಗೆತ್ತಿಕೊಂಡರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದೆ ಎಂದ ಡಿಎಚ್ಒ HR ತಿಮ್ಮಯ್ಯ ಅವರನ್ನ ತರಾಟೆಗೆತ್ತಿಕೊಂಡಿದ್ದಾರೆ. ನೀವು ಡಾಕ್ಟರ್ ಅಲ್ವಾ? ಡಾಕ್ಟರ್ನವರಿಗೆ ಲೆಕ್ಕ ಬರಲ್ವಾ? ಸರ್ಕಾರಿ ವೈದ್ಯರ ಹುದ್ದೆಗೆ ಬಂದ ಆಕಾಂಕ್ಷಿಗಳಿಗೆ ಸರಿಯಾಗಿ ಪ್ರೋತ್ಸಾಹ ನೀಡಬೇಕು ಎಂದರು. ಬೇಕಾಬಿಟ್ಟಿಯಾಗಿ ಮಾತನಾಡಿದರೆ ಯಾರು ಸೇವೆಗೆ ಡಾಕ್ಟರ್ ಬರಲ್ಲ ಎಂದರು. ಸರಿಯಾದ ಟೈಮ್ಗೆ ನೀವು ಆಫೀಸ್ಗೆ ಬರ್ತೀರಾ? ಎಲ್ಲರೂ ಅಧಿಕಾರಿಗಳು ಗಮನವಿಟ್ಟು ಕೇಳಿ. ನೀವು ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯ ಹೆಸರು ಬರುತ್ತದೆ. ನೀವು ಮಾಡಿದ ಕರ್ಮಕ್ಕೆ ನಾವು ಉತ್ತರ ಕೊಡಬೇಕು ಎಂದು ಹರಿಹಾಯ್ದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ ಕಾರ್ಬಾರಿ ಸೇರಿದಂತೆ ಹಲವು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್, ಇಡೀ ಜಿಲ್ಲೆಯಲ್ಲಿ 87 ಕಿರಿಯ ಫಾರ್ಮಸಿಸ್ಟ್ ಮಂಜೂರಾತಿ ಇದೆ ಸರ್. 31 ವರ್ಕಿಂಗ್ ಇದೆ, 56 ವೇಕೆಂಟ್ ಇದೆ ಸರ್. ಈ 56ರಲ್ಲಿ 22 ನಾವು ಹೊರಗುತ್ತಿಗೆಯಿಂದ ತಗೊಂಡಿದ್ದೀವಿ ಸರ್. ಮತ್ತೆ ಉಳಿದಿದ್ದು ಖಾಲಿ ಇದೆ ಸರ್. ಅದು ಪಕ್ಕದವರಿಗೆ ಎಲ್ಲ ಯಾಕೆ ಖಾಲಿ? ಅಥವಾ ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್. ನನಗೆ 22 ಕಾಂಟ್ರಾಕ್ಟ್ ಅಲ್ಲಿ ಯಾಕೆ ತಗೊಳ್ಳಿಲ್ಲ? 22ಕ್ಕೆ ಮಾತ್ರ ಪರ್ಮಿಷನ್ ಇದೆ ಸರ್. NHM ಅಲ್ಲಿ ಪ್ರೊವಿಷನ್ ಇಲ್ಲ ತಗೊಳ್ಳಿಕ್ಕೆ? NHM ಅಲ್ಲಿ ಇಲ್ಲ, ಅದು ಅರ್ಬನ್ ಹೆಲ್ತ್ ಸೆಂಟರ್ ಮತ್ತೆ ನಮ್ಮ ಕ್ಲಿನಿಕ್ ಮಾತ್ರ ಕೊಟ್ಟಿದ್ದಾರೆ ಸರ್. ಈಗ ರೂರಲ್ PSC ಕೊಟ್ಟಿಲ್ಲ ಸರ್. ಆಯ್ತಪ್ಪ, ಹೂಸ್ ಡೂಯಿಂಗ್ ಇದು ಆರೋಪಿ NHM ಗೆ? ಇಲ್ಲ. ಯಾರು ಮಾಡ್ತಾರೆ ಆರೋಪಿ? ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ವಾಟ್ಸ್ ಯೋರ್ ಗೈಡ್ಲೈನ್ಸ್? ಸ್ಯಾಂಕ್ಷನ್ ಪೋಸ್ಟ್ ಅಲ್ಲ, ನಿಮ್ಮ ಗೈಡ್ಲೈನ್ಸ್ ಏನು? ಹೌದು, ಇದು ಗ್ಯಾಪ್ ಫಿಲ್ಲಿಂಗ್ ಅಲ್ವಾ ಫಾರ್ಮಸಿಸ್ಟಿಗೆ? ಯಾವುದಕ್ಕೆ? ಈಗ ಮತ್ತೆ ಇದು ಸ್ಯಾಂಕ್ಷನ್ ಇಲ್ಲ ಪೋಸ್ಟ್ ನಮ್ಮ ಹತ್ರ. ಸ್ಯಾಂಕ್ಷನ್ ಅಂದ್ರೆ ರೂರಲ್ PSCಗಳು ಸರ್. ನಾನು ಹೇಳಿದ್ದು ಅದ್ರಲ್ಲಿ ಸ್ಯಾಂಕ್ಷನ್ ಇದೆ ಸರ್, ಬಟ್ NHM ಅಂಡರ್ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಅದು ಬಿಕಾಸ್ ನೋಡಿ, ನಿಮ್ಮ NHM ಅಲ್ಲಿ ಯಾವ ಜಿಲ್ಲೆಗೆ ಸೆಂಟ್ರಲ್ ಅವರು NHM ಅಲ್ಲಿ ಫುಲ್ ಫ್ರೀ ಅನ್ಬಿಟ್ಟಿದ್ದಾರೆ. ಯಾವ ಜಿಲ್ಲೆಗೆ ಏನ್ ಬೇಕಂತೇಳಿ ಜಿಲ್ಲೆಯವರೇ ನೀವು ಪ್ಲಾನ್ ಮಾಡಿ ಕೊಡಬೇಕು. ನೀವೇನ್ ಕೇಳ್ತೀರಿ ಅವ್ರು ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಇಲ್ಲಿ ನೀವು ಕೇಳುವಂತ ವಿಷಯ ಅಂತ ಇದಾಗಿದೆ. ಲಾಸ್ಟ್ ಮಂತ್ ತನಕ ಅದರ ಬಗ್ಗೆ ಆಸಕ್ತಿ ವಹಿಸೋದಿಲ್ಲ. ಇನ್ನು ಟೈಮ್ ಅವ್ರು 10 ದಿವಸ ಕೊಡಿ ಅಂತ ಹೇಳಿ ಸಿಕ್ಕಿದ್ದನ್ನು ಮಾಡಿ ಹಿಂದಿದ್ದನ್ನೇ ಸಂಬಳ ಅಂತ ಹೇಳಿ ಮುಖ್ಯ. ಏನು ಹೊಸತಾಗಿ ವಾಟ್ ಡಿಡ್ ಯು ಸೆಂಡ್? ಹೊಸತಾಗಿ ಮತ್ತೆ ಯಾಕೆ ನಿಮ್ಮ ಗೈಡ್ಲೈನ್ಸ್ ಏನು ನಿಮ್ಮದು? ಅಲ್ಲಿ ಸಿ ಟುಮಾರೋ. ನಾನು ನಾಳೆ ಮೀಟಿಂಗ್ ಅದಕ್ಕೆ ತಗೊಂಡಿದ್ದೀನಿ. ಅಲ್ಲಿ ಓನ್ಲಿ ಥಿಂಗ್ ಗೌರ್ಮೆಂಟ್ಸ್ ಮಿಸ್ಯೂಸ್ ಆಗಬಾರ್ದು. ಎಸ್, ನೀವು ಎಲ್ಲ ಸರ್ ಇದ್ದಾರೆ ಅಂತ ಅವ್ರು ಸರ್ ಇದ್ದಾರೆ, ಇನ್ನೊಬ್ಬರು ಸರ್ ನಮ್ಮ ಜಿಲ್ಲೆ ಇನ್ನೊಬ್ಬರಿಗೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಇದ್ದ ಸಿಸ್ಟಮ್ ನಾವು ಸರಿಪಡಿಸ್ಕೊಂಡು ಹೋಗುವ. ಇದ್ದ PSCಗಳನ್ನು PSC ಒಂದು ಸ್ಟೆಬಿಲೈಸ್ ಆದರೆ ಆಟೋಮ್ಯಾಟಿಕ್ ಆಗಿ ಈ CS ಅದಕ್ಕೆ ದೊಡ್ಡ ಟೆನ್ಷನ್ ನಮಗೆ ಇಲ್ಲ. ಅಲ್ಲಿ ಇಲ್ಲದಿದ್ದು ಪ್ರಾಬ್ಲಮ್ ಇಲ್ಲ. PSC ಯಾಕೆ ದೇ ವಿಲ್ ಕಮ್ ನೌ. ದಿಸ್ ಇಸ್ ದ ರೈಟ್ ಟೈಮ್. ಕೆಲಸ ನೀವು ಮಾಡಬೇಕು. ಅದಕ್ಕೆ ಏನು ಸಾಧ್ಯ ಹೆಚ್ಚು ಕಮ್ಮಿ ಇದ್ದರೆ ನನ್ನ ಹತ್ರ ಇಟ್ಸ್ ಮೈ ಡ್ಯೂಟಿ ನಿಮ್ಗೆ ಸಪೋರ್ಟ್ ಮಾಡಬೇಕು. ನೀವು ಉತ್ತಮ ಕೆಲಸ ಏನೆಲ್ಲ ವಿಚಾರ ಇರ್ತೀರಾ ಐ ಫೈಟ್ ಫಾರ್ ಇಟ್. ಗವರ್ಮೆಂಟ್ ಹತ್ರ ಅದನ್ನು ಮಾಡಿಸಿ ನಾನು ಟ್ರೈ ಮಾಡ್ತೇನೆ. ಬಟ್ ನಿಮ್ಮಲ್ಲಿ ಈಗ ಮತ್ತೆ ಹೋಗುವ ಅವ್ರ ಪ್ರಯತ್ನ ಮತ್ತೆ ನಾನು ಮತ್ತೆ ಇಲ್ಲಕ್ಕೆ ಇದ್ದಿಲ್ಲ. ಪಾಕಿಂಗ್ ಮಿಷನ್ ನಿಮಗೆ ಹೇಳಿದ್ರಿ, ಪಾಕಿಂಗ್ ಮಿಷನ್ ಇದೆ, ಎಲ್ಲ ಕೂಡ ಸರಿ ಇದೆ, ಮತ್ತು ಬೇಕಾಗ್ತಿದೆ ಬಿಡ್ಲಿಕ್ಕೆ ಜನ ಕೂಡ. ಓಕೆ.